ಮೊಟ್ಟೆ ಸೇವಿಸುವುದರಿಂದ ಆರೋಗ್ಯಕ್ಕೆ ಕಂಟಕನ? ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದೆಯಾ? ಮೊಟ್ಟೆ ತಿಂದರೆ ಮಾರಕ ಕ್ಯಾನ್ಸರ್ ಬರುತ್ತಾ? ಹೀಗೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗುತ್ತಿದೆ. ಬೆನ್ನಲ್ಲೇ ಮೊಟ್ಟೆ ಸೇವನೆಗೆ ಜನ ಕೂಡ ಭಯ ಬೀಳುತ್ತಿದ್ದಾರೆ. ಕೆಲವು ಜನಪ್ರಿಯ ಬ್ರ್ಯಾಂಡ್ಗಳ ಮೊಟ್ಟೆಯಲ್ಲಿ AOZ ಅಂದ್ರೆ ನೈಟ್ರೋಫ್ಯೂರಾನ್ ಎಂಬ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅಂತ ಒಂದು ಸುದ್ದಿ ವೈರಲ್ ಕೂಡ ಆಗಿದೆ. DNA ಡ್ಯಾಮೇಜ್ ಮಾಡಿ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಇದರಲ್ಲಿ ಇದೆ ಎನ್ನಲಾಗುತ್ತಿದೆ. ನಿರ್ದಿಷ್ಟ ಬ್ರ್ಯಾಂಡ್ನ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಣವಾಗುವ ಜಿನೋಟಾಕ್ಸಿಕ್ ಅಂಶ ಪತ್ತೆಯಾಗಿದೆ ಎಂದು ಹೇಳುವ ವೈರಲ್ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಚರ್ಚೆಯನ್ನ ಉಂಟು ಮಾಡಿದೆ. ಮೊಟ್ಟೆಯಲ್ಲಿ ನಿಷೇಧಿತ ಕ್ಯಾನ್ಸರ್ ಕಾರಕ ಅಂಶವಿದೆ ಎಂದು ಹೇಳಿರುವ ಪ್ರಯೋಗಾಲಯದ ಪರೀಕ್ಷೆಗಳ ವರದಿಯನ್ನ ವಿಡಿಯೋದಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ಇದು ಗ್ರಾಹಕರ ಕಳವಳಕ್ಕೆ ಕಾರಣವಾಗಿದೆ. ಬೆಂಗಳೂರಿನ HCJ ಕ್ಯಾನ್ಸರ್ ಆಸ್ಪತ್ರೆಯ ಕನ್ಸಲ್ಟಿಂಗ್ ಮೆಡಿಕಲ್ ಆಂಕೊಲಾಜಿಸ್ಟ್ ಡಾಕ್ಟರ್ ಸ್ಮಿತಾ ಸಲ್ಡಾನ ನ್ಯೂಟ್ರೋಫ್ಯೂರಾನ್ಗಳು ಸೇರಿದಂತೆ ಇತರ ವಸ್ತುಗಳನ್ನ ಕೆಲವೊಮ್ಮೆ ಕೋಳಿ ಸಾಕಾಣಿಕೆಯಲ್ಲಿ ಬಳಸಲಾಗುತ್ತದೆ. ನೈಟ್ರೋಫ್ಯೂರಾನ್ಗಳ ಕೆಲವು ಮೆಟಾಬಾಲೈಟ್ಗಳು ಮಾನವ ದೇಹದಲ್ಲಿ ದೀರ್ಘಕಾಲದವರೆಗೆ ಮುಂದುವರೆದರೆ DNA ಹಾನಿ ಮಾಡಬಹುದು ಮತ್ತು ಅವು ಜಿನೋಟಾಕ್ಸಿಕ್ ಸಾಮರ್ಥ್ಯವನ್ನ ಹೊಂದಿದೆ. ಮೊಟ್ಟೆಗಳು ಸ್ವತಃ ಕ್ಯಾನ್ಸರ್ ಕಾರಕವಲ್ಲ ಎಂದು ಅವರು ವಿವರಿಸಿದ್ದಾರೆ. ಮೊಟ್ಟೆಗಳು ಉತ್ತಮ ಗುಣಮಟ್ಟದ ಪ್ರೋಟೀನ್ ಮೂಲವಾಗಿದ್ದು ಕ್ಯಾನ್ಸರ್ ರೋಗಿಗಳಿಗೆ ಹೆಚ್ಚಾಗಿ ಶಿಫಾರಸು ಮಾಡಲಾಗುತ್ತಿದೆ. ಅದರಲ್ಲಿ ನಿಷೇಧಿತ ವಸ್ತುಗಳು ಇದ್ದರೆ ಮಾತ್ರ ಈ ಕಳವಳ ಉಂಟಾಗುತ್ತದೆ ಅಂತ ಅವರು ಸ್ಪಷ್ಟೀಕರಣ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಮೀಡಿಯಾ ಜೊತೆ ಮಾತನಾಡಿರುವ ಹಿರಿಯ ವೈದ್ಯ ಡಾಕ್ಟರ್ ಅಂಜನಪ್ಪ, ಅಧ್ಯಯನದಲ್ಲಿ ಒಂದೆರಡು ಅಂಶಗಳನ್ನ ಸಂಶೋಧಕರು ಕಂಡುಹಿಡಿದಿರಬಹುದು. ಇದು ಸಮುದ್ರದಲ್ಲಿ ಎಲ್ಲೋ ಸಿಕ್ಕ ಚುಕ್ಕೆ ಎನ್ನಬಹುದು. ಇಂಥ ವಿಚಾರಗಳನ್ನೆಲ್ಲ ಮೆಡಿಕಲ್ ಕಾಲೇಜುಗಳು ಸೆಮಿನಾರ್ಗೆ ಇಟ್ಟುಕೊಳ್ಳಬೇಕು, ಪಬ್ಲಿಕ್ ಮುಂದೆ ಪ್ರೆಸೆಂಟ್ ಮಾಡಬಾರದು ಮತ್ತು ಜನರಲ್ಲಿ ಕಳವಳ ಮತ್ತು ಆತಂಕವನ್ನ ಸೃಷ್ಟಿ ಮಾಡಬಾರದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಇಂತಹ ರೋಗಗಳು, ಇಂತಹ ಕ್ಯಾನ್ಸರ್ ಕಾಯಿಲೆಗಳು ಹೆಚ್ಚಾಗಲು ಕಾರಣ ನಾವು ನೀವು ತಿನ್ನುವ ನಾರ್ಮಲ್ ಮೊಟ್ಟೆಗಳಿಂದಲ್ಲ, ಬದಲಾಗಿ ಕೆಲವೊಂದು ಡೂಪ್ಲಿಕೇಟ್ ಮೊಟ್ಟೆಗಳು ಚೈನಾದಿಂದ ಕೇರಳ ಮೂಲಕ ನಮ್ಮ ಸ್ಟೋರ್ಗಳಲ್ಲಿ ಬರುತ್ತಿರುವುದು ಇದಕ್ಕೆ ಅಪಾಯ ಅಂತ ಹೇಳಬಹುದಾಗಿದೆ. ಹೌದು, ನಾವು ಅದೆಷ್ಟೋ ಜನರಿಗೆ ಇಂಥ ಪ್ರಶ್ನೆಗಳನ್ನ ಕೇಳಿದ್ದೇವೆ. ಈ ಪ್ರಶ್ನೆಗಳನ್ನ ಕೆಲವರು ತಮಾಷೆಗೆ ಕೂಡ ಬಳಸಿಕೊಳ್ಳುತ್ತಾರೆ. ಹೌದು, ಈ ಪ್ರಪಂಚದಲ್ಲಿ ಉತ್ತರ ಸಿಗದ ಅತಿ ಹೆಚ್ಚಿನ ಜನರು ತಲೆಕೆಳಸುವ ಪ್ರಶ್ನೆಗಳಲ್ಲಿ ಕೋಳಿ ಮೊದಲ ಅಥವಾ ಮೊಟ್ಟೆ ಮೊದಲ ಅನ್ನುವ ಪ್ರಶ್ನೆ ಅಗ್ರಸ್ಥಾನದಲ್ಲಿದೆ. ಕೋಳಿ ಮೊದಲ, ಮೊಟ್ಟೆ ಮೊದಲ? ಹಲವು ವರ್ಷಗಳಿಂದ ಮನುಷ್ಯನಿಗೆ ಇದ್ದ ಉತ್ತರ ಸಿಗದ ಸಂಶಯಕ್ಕೆ ಇದೀಗ ಉತ್ತರ ಸಿಕ್ಕಿದೆ ಎಂದು ವಿಜ್ಞಾನಿಗಳು ಸುಳಿವು ನೀಡಿದ್ದಾರೆ. ಮೊಟ್ಟೆಯನ್ನು ರೂಪಿಸಲು ಪ್ರೋಟೀನ್ ಬೇಕು, ಅದಕ್ಕಾಗಿಯೇ ಕೋಳಿ ಬೇಕು ಎನ್ನುವುದು ಹಲವರ ವಾದವಾಗಿದೆ. ಲಕ್ಷಗಟ್ಟಲೆ ವರ್ಷಗಳ ಹಿಂದೆ ಕೋಳಿ ಮಾದರಿಯ ಪ್ರಾಣಿಯೊಂದು ಮತ್ತೊಂದು ಮಾದರಿಯ ಕೋಳಿಯೊಂದಿಗೆ ಸಂಭೋಗವನ್ನು ಹೊಂದಿತ್ತು. ನಂತರ ಆನುವಂಶಿಕ ರೂಪಾಂತರವಾಗಿ DNA ವಿಚ್ಛಿನ್ನವಾದ ಮೊಟ್ಟೆ ಅಸ್ತಿತ್ವಕ್ಕೆ ಬಂತು ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ರೂಪಾಂತರವು ಹೊಸ ಜಾತಿಯ ಜನನಕ್ಕೆ ಕಾರಣವಾಗುತ್ತದೆ. ಈ ರೂಪಾಂತರವು ಮೊಟ್ಟೆಯಲ್ಲಿರುವ ಜೀವಕೋಶದಲ್ಲಿ ನಡೆಯುತ್ತದೆ. ಇದರ ಅರ್ಥ ಲಕ್ಷಗಟ್ಟಲೆ ವರ್ಷಗಳ ಹಿಂದೆ ಮೂಲ ಮಾದರಿಯ ಕೋಳಿ ಎಂದು ಕರೆಯಲ್ಪಡುವ ಕೋಳಿ ಮಾದರಿಯ ಜೀವಿಗಳು ಮತ್ತೊಂದು ಮಾದರಿಯ ಕೋಳಿಯೊಂದಿಗೆ ಸಂಯೋಗ ಹೊಂದಿದ್ದು ನಂತರ ಮೊಟ್ಟೆ ಕೊಡುವಂತಹ ಪ್ರಾಣಿಗಳು ಹುಟ್ಟಿಕೊಂಡಿದ್ದವು ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಇದೇ ಕಾರಣ ಮೊಟ್ಟೆಗಿಂತ ಮೊದಲು ಕೋಳಿ ಎಂಬ ಪ್ರಾಣಿ ಇತ್ತು ಎಂದು ಸಾಬೀತುಪಡಿಸಿದ್ದಾರೆ. ಏಕೆಂದರೆ ಇದು ವರ್ಷಗಳವರೆಗೆ ನಡೆಯುವ ಪ್ರಕ್ರಿಯೆಯಾಗಿದ್ದು ಇದು ನಿಧಾನವಾಗಿ ಪರಿವರ್ತನೆಗೆ ಕಾರಣವಾಗುತ್ತದೆ. ಈ ರೀತಿ ಮ್ಯುಟೇಷನ್ ಕೂಡ ಸಾಕಷ್ಟು ಸಮಯ ತೆಗೆದುಕೊಂಡಿರಬೇಕು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಸ್ನೇಹಿತರೆ, ಈಗ ನಿಮಗೆ ಉತ್ತರ ದೊರಕಿರಬಹುದು. ಮೊಟ್ಟೆ ಮೊದಲ ಅಥವಾ ಕೋಳಿ ಮೊದಲ ಎನ್ನುವ ಪ್ರಶ್ನೆಗೆ. ಅದೇ ರೀತಿ ಮೊಟ್ಟೆ ಶಾಕಾಹಾರಿಯೋ ಮಾಂಸಾಹಾರಿಯೋ ಅನ್ನೋ ಪ್ರಶ್ನೆ ಕೂಡ ಹಲವಾರು ಜನರಲ್ಲಿದೆ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ. ಒಂದು ವೇಳೆ ನೀವು ಆಕಳ ಹಾಲನ್ನ ಕುಡಿಯುತ್ತಾ ಇದ್ದರೆ ಆ ಹಾಲನ್ನ ನೀವು ಏನಂತ ಕರೆಯುತ್ತೀರಿ? ಅದು ಶಾಕಾಹಾರಿಯೋ ಅಥವಾ ಮಾಂಸಾಹಾರಿಯೋ? ಯಾಕಂದ್ರೆ ಒಂದು ವಸ್ತು ಒಂದು ಪ್ರಾಣಿಯಿಂದ ಹೊರಗೆ ಬರುತ್ತದೆ ಅಂದ್ರೆ ಎಷ್ಟೋ ಜನ ಅದನ್ನ ಮಾಂಸಾಹಾರಿ ಎಂದು ತಿಳಿದುಕೊಂಡಿದ್ದಾರೆ. ಹಾಗಾದ್ರೆ ಅದೇ ಲೆಕ್ಕ ಮೊಟ್ಟೆಗೂ ಕೂಡ ಅನ್ವಯಿಸುತ್ತದೆ. ಅಂದ್ರೆ ಹಲವಾರು ಜನರ ಪ್ರಕಾರ ಮೊಟ್ಟೆ ಶಾಕಾಹಾರಿ ಎಂದು ಸಾಬೀತುಪಡಿಸಿದ್ದಾರೆ. ಆದ್ರೆ ಇದನ್ನ ಎಷ್ಟೋ ಜನ ನಂಬುವುದಿಲ್ಲ. ಹಾಲಿಗೂ ಮೊಟ್ಟೆಗೂ ವ್ಯತ್ಯಾಸ ಇದೆ ಎಂದು ಕೆಲವರು ಪ್ರತಿಪಾದಿಸುತ್ತಾರೆ. ನಿಜ ಹೇಳಬೇಕೆಂದ್ರೆ ಮೊಟ್ಟೆ ಶಾಕಾಹಾರಿಯೋ ಮಾಂಸಾಹಾರಿಯೋ ಅಂತ ಹೇಳೋದು ಅವರವರ ವಿಮರ್ಶೆಗೆ ಬಿಟ್ಟಿದ್ದು, ಅವರವರ ತರ್ಕಕ್ಕೆ ಬಿಟ್ಟಿದ್ದು. ಯಾರು ಮೊಟ್ಟೆಯನ್ನ ಶಾಕಾಹಾರಿ ಅಂತ ತಿಂತಾರೋ ಅದು ಶಾಕಾಹಾರಿಯೇ, ಯಾರು ಮೊಟ್ಟೆಯನ್ನ ಮಾಂಸಾಹಾರಿ ಎಂದು ತಿನ್ನುತ್ತಾರೋ ಅದು ಮಾಂಸಾಹಾರಿಯೇ ಆಗಿದೆ.
ಆದ್ರೆ ಮೊಟ್ಟೆಗಳನ್ನ ಒಳ್ಳೆಯ ಮೊಟ್ಟೆ ಅಥವಾ ಕೆಟ್ಟ ಮೊಟ್ಟೆ ಅನ್ನೋದನ್ನ ಹೇಗೆ ಕಂಡುಹಿಡಿಯಬಹುದು ಅನ್ನೋದು ಇನ್ನೊಂದು ಪ್ರಶ್ನೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ನೀವು ತಂದಂತಹ ಮೊಟ್ಟೆಗಳನ್ನ ಒಂದು ಬಟ್ಟಲಲ್ಲಿ ನೀರು ಹಾಕಿ ಅದರಲ್ಲಿ ಮುಳುಗಿಸಿ. ಒಂದು ವೇಳೆ ಆ ಮೊಟ್ಟೆ ಸಂಪೂರ್ಣವಾಗಿ ಮುಳುಗಿದರೆ ಅದು ಒಳ್ಳೆಯ ಮೊಟ್ಟೆ ಎಂದರ್ಥ. ಅದೇ ಒಂದು ವೇಳೆ ಮೊಟ್ಟೆ ನೀರಿನಲ್ಲಿ ತೇಲುತ್ತಾ ಇದ್ದರೆ ಅದು ತುಂಬಾ ಹಳೆಯ ಹಾಗೂ ಕೆಟ್ಟು ಹೋದಂತಹ ಮೊಟ್ಟೆ ಎಂದು ನೀವು ನಿರ್ಧಾರ ಮಾಡಬಹುದು. ಸ್ನೇಹಿತರೆ, ಇವತ್ತು ಮಾರುಕಟ್ಟೆಯಲ್ಲಿ ನಕಲಿ ಮೊಟ್ಟೆಗಳ ಭರಾಟೆ ನಡೆಯುತ್ತಿದೆ. ಈ ನಕಲಿ ಮೊಟ್ಟೆಗಳನ್ನ ಹೆಚ್ಚಾಗಿ ಚೈನೀಸ್ ಮೊಟ್ಟೆ ಎಂದು ಕೂಡ ಕರೆಯಲಾಗುತ್ತದೆ. ಚೈನಾದಿಂದ ಎಕ್ಸ್ಪೋರ್ಟ್ ಆಗುವಂತಹ ಈ ಮೊಟ್ಟೆಗಳನ್ನ ಭಾರತದಲ್ಲಿಯೂ ಕೂಡ ಮಾರಲಾಗುತ್ತದೆ. ಹಾಗಾದ್ರೆ ನೀವು ಈ ಚೈನೀಸ್ ಮೊಟ್ಟೆಗಳನ್ನ ಹೇಗೆ ಕಂಡುಹಿಡಿಯಬಹುದು ಎನ್ನುವುದಕ್ಕೆ ಇಲ್ಲಿದೆ ನಿಮಗೆ ಉತ್ತರ. ನೀವು ಮಾಡಬೇಕಾಗಿರೋದು ಇಷ್ಟೇ, ಮೊಟ್ಟೆಗಳನ್ನ ಮೊದಲು ಸರಿಯಾಗಿ ಬೇಯಿಸಿ ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಬೆಂಕಿಯಲ್ಲಿಟ್ಟರೆ ಆ ಸಿಪ್ಪೆಗಳು ಪ್ಲಾಸ್ಟಿಕ್ ನ ಹಾಗೆ ಸುಟ್ಟು ಹೋಗುತ್ತವೆ. ಅದೇ ಒಂದು ವೇಳೆ ಆ ಮೊಟ್ಟೆ ಒರಿಜಿನಲ್ ಆಗಿದ್ದರೆ ಆ ಮೊಟ್ಟೆಯ ಸಿಪ್ಪೆಗಳು ಸುಡುವುದಿಲ್ಲ. ಹೀಗೆ ನೀವು ಚೈನೀಸ್ ಮೊಟ್ಟೆಗಳನ್ನ ಅಂದ್ರೆ ಡೂಪ್ಲಿಕೇಟ್ ಮೊಟ್ಟೆಗಳನ್ನ ಕಂಡುಹಿಡಿಯಬಹುದು. ಇನ್ನು ಇಂತಹ ಚೈನೀಸ್ ಮೊಟ್ಟೆಗಳನ್ನು ತಿನ್ನುತ್ತಾ ಇದ್ದರೆ ನಿಮಗೆ ಒಂದೇ ವಾರದಲ್ಲಿ ಇಲ್ಲ ಸಲ್ಲದ ಚರ್ಮ ರೋಗಗಳು ಹಾಗೂ ನಿಮ್ಮ ಕೂದಲುಗಳು ಒಂದೇ ತಿಂಗಳಲ್ಲಿ ಹಾಳಾಗಿ ಹೋಗುತ್ತವೆ. ಅಷ್ಟೇ ಅಲ್ಲ, ಮೈ ಮೇಲೆ ಇಲ್ಲ ಸಲ್ಲದ ಕ್ರಿಮಿಕೀಟಗಳು ಹುಳಗಳು ಬೆಳೆದುಕೊಳ್ಳುತ್ತವೆ ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಅದಕ್ಕೆ ನಾವು ಮಾರುಕಟ್ಟೆಯಲ್ಲಿ ಸಿಗುವಂತಹ ಮೊಟ್ಟೆಗಳನ್ನ ತಿನ್ನುವ ಮೊದಲು ಎಲ್ಲ ಪರೀಕ್ಷೆಗಳನ್ನು ಮಾಡಬೇಕೆಂದು ಹೇಳಲಾಗುತ್ತಿದೆ. ಮೊಟ್ಟೆಗಳನ್ನ ಪ್ರೋಟೀನ್ಗಳ ನಿಧಿ ಎಂದು ನಂಬಲಾಗಿದೆ. ಪ್ರಪಂಚಾದ್ಯಂತ ಜನರು ಬೆಳಗಿನ ಉಪಹಾರದಲ್ಲಿ ಮೊಟ್ಟೆಗಳನ್ನ ತಿನ್ನಲು ಇಷ್ಟಪಡುತ್ತಾರೆ. ಮೊಟ್ಟೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಎಂದು ಪೌಷ್ಟಿಕ ತಜ್ಞರು ಕೂಡ ಹೇಳುತ್ತಾರೆ. ಆದರೆ ನೀವು ಇದನ್ನ ಹೇಗೆ ಬಳಸುತ್ತೀರಿ ಅನ್ನುವುದು ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿದೆ. ಮೊಟ್ಟೆಯಿಂದ ಸಂಪೂರ್ಣ ಪೋಷಕಾಂಶ ಸಿಗುತ್ತದೆ. ಬಹುತೇಕ ಮಂದಿ ಮೊಟ್ಟೆಯ ಹಳದಿ ಭಾಗವನ್ನ ತ್ಯಜಿಸುತ್ತಾರೆ. ಆದರೆ ನಿಮಗೆ ಮೊಟ್ಟೆಯಿಂದ ಹೆಚ್ಚಿನ ಪೋಷಕಾಂಶ ಬೇಕು ಅನ್ನೋದಾದ್ರೆ ಮೊಟ್ಟೆಯ ಹಳದಿ ಭಾಗವನ್ನು ಕೂಡ ತಿನ್ನಬೇಕು. ಏಕೆಂದರೆ ಮೊಟ್ಟೆಯಲ್ಲಿರುವ ಹೆಚ್ಚಿನ ಪೋಷಕಾಂಶವು ಅದರ ಹಳದಿಯ ಲೋಳೆಯಲ್ಲಿಯೇ ಹೆಚ್ಚಾಗಿರುತ್ತದೆ. ಸಂಪೂರ್ಣ ಮೊಟ್ಟೆ ಸಂಪೂರ್ಣ ಪೋಷಕಾಂಶ. ಬಿಳಿ ಪದರ ಮತ್ತು ಹಳದಿ ಭಾಗ ಎರಡೂ ತಿನ್ನೋದು ಒಳ್ಳೆಯದೇ. ಮೊಟ್ಟೆಯ ಈ ಭಾಗವನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬಿರುತ್ತದೆ. ಬಹಳ ಸಮಯದವರೆಗೆ ಹೊಟ್ಟೆಯೇ ಹಸಿಯುವುದಿಲ್ಲ. ಹೀಗಾಗಿ ಇದನ್ನ ಡಯಟ್ ನಲ್ಲಿ ಸೇರುವುದು ಬಹುಮುಖ್ಯ ಎನ್ನುತ್ತಾರೆ ನ್ಯೂಟ್ರಿಷಿಯನ್ಸ್. ಮೊಟ್ಟೆಯನ್ನ ಸೂಪರ್ ಫುಡ್ ಎಂದು ಕೂಡ ಪರಿಗಣಿಸಲಾಗಿದೆ. ಅನೇಕ ಜನರು ಮೊಟ್ಟೆಯನ್ನ ಫ್ರೈ ಮಾಡಿ ತಿನ್ನಲು ಬಯಸುತ್ತಾರೆ. ಆದರೆ ಹೆಚ್ಚಿನ ಪ್ರಯೋಜನ ಪಡೆಯಲು ಮೊಟ್ಟೆಯನ್ನ ಬೇಯಿಸಿ ತಿನ್ನಬೇಕು. ಇದು ಆರೋಗ್ಯಕರ ಮತ್ತು ರುಚಿಕರ ಕೂಡ ಆಗಿರುತ್ತದೆ. ಬೇಯಿಸಿದ ಮೊಟ್ಟೆಗಳು ಎಲ್ಲಾ ಅಗತ್ಯ ಪೋಷಕಾಂಶಗಳನ್ನ, ಪ್ರೋಟೀನ್ಗಳನ್ನ, ಆರೋಗ್ಯಕರ ಕೊಬ್ಬುಗಳನ್ನ ಕೊಡುತ್ತವೆ. ಕೋಳಿ ಮೊಟ್ಟೆಯನ್ನು ಅತಿಯಾಗಿ ತಿನ್ನುವವರ ಪೈಕಿ ಕೇಳಿಬರುವ ಮೊದಲ ಹೆಸರು ಬಾಡಿ ಬಿಲ್ಡರ್ಗಳು. ದೇಹ ದಂಡಿಸಿ ಅದಕ್ಕೆ ಒಂದು ಸುಂದರ ಆಕಾರ ನೀಡಲು ಹಗಲಿರುಳು ದುಡಿಯುತ್ತಾರೆ, ಕಸರತ್ತು ಮಾಡುತ್ತಾರೆ. ಇಂತಹ ಬಾಡಿ ಬಿಲ್ಡರ್ಗಳು ದಿನಕ್ಕೆ ಕನಿಷ್ಠವೇನಾದರೂ 15ರಿಂದ 20 ಮೊಟ್ಟೆಗಳನ್ನ ತಿನ್ನುತ್ತಾರೆ. ವ್ಯಾಯಾಮ ಶಾಲೆಗೆ ಹೋಗಿ ಕಸರತ್ತು ಮಾಡಿ ಬರುವ ಬಾಡಿ ಬಿಲ್ಡರ್ಗಳಿಗೆ ಪ್ರೋಟೀನ್ ಅಗತ್ಯ. ಹೀಗಾಗಿ ಪ್ರೋಟೀನ್ ಹೆಚ್ಚಿರುವ ಮೊಟ್ಟೆಗಳನ್ನ ಅವರು ಸೇವಿಸುತ್ತಾರೆ. ಅವರನ್ನು ಹೊರತುಪಡಿಸಿ ಮೊಟ್ಟೆಗಳನ್ನ ಹೆಚ್ಚು ಸೇವಿಸುವವರು ಡಯಟ್ ಮಾಡುವವರು, ದೇಹದ ತೂಕವನ್ನ ಇಳಿಸಲು ಬಯಸುವ ಯುವತಿಯರು, ಪುರುಷ ಮಹಿಳೆಯರು ತಮ್ಮ ಬಲವಾದ ಆಹಾರ ಕ್ರಮದಲ್ಲಿ ಮೊಟ್ಟೆಗೆ ಮೊದಲ ಸ್ಥಾನವನ್ನು ನೀಡುತ್ತಾರೆ. ಅದರಲ್ಲೂ ಮೊಟ್ಟೆಯ ಬಿಳಿ ಭಾಗ ಮಾತ್ರ ತಿಂದು ಪುಟ್ಟ ಚೆಂಡಿನಂತ ಇರುವ ಹಳದಿ ಭಾಗವನ್ನ ಬಿಸಾಕುತ್ತಾರೆ. ಹೀಗೆ ದಿನವಿಡೀ ಮೊಟ್ಟೆಯನ್ನು ತಿಂದು ಜೀವಿಸುವವರು ಅದರಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತೆ ಎನ್ನುವುದನ್ನು ಕೂಡ ತಿಳಿಯುವುದು ಮುಖ್ಯವಾಗಿದೆ. ಮೊಟ್ಟೆಯ ಬಿಳಿ ಭಾಗವು ಕಡಿಮೆ ಕೊಬ್ಬು ಮತ್ತು ಕಡಿಮೆ ಕ್ಯಾಲರಿಗಳನ್ನ ಹೊಂದಿರುತ್ತದೆ. ಕೆಲವರಿಗೆ ಮೊಟ್ಟೆಯ ಬಿಳಿ ಭಾಗ ಸೇವನೆಯಿಂದ ಅಲರ್ಜಿ ಉಂಟಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಚರ್ಮ ರೋಗಗಳು ಕಾಣುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಚರ್ಮದ ಮೇಲೆ ಊತ, ಕೆಂಪಾಗುವುದು, ಮರಗಟ್ಟುವಿಕೆ, ಅತಿಸಾರ ಮತ್ತು ತುರುಕಿಗೆ ಕಾರಣವಾಗಬಹುದು. ಅಲರ್ಜಿ ಸಮಸ್ಯೆ ಇರುವವರು ಮೊಟ್ಟೆಯನ್ನು ಅತಿಯಾಗಿ ಸೇವಿಸಬಾರದು ಎಂದು ವೈದ್ಯರು ಕೂಡ ಹೇಳುತ್ತಾರೆ. ಮೊಟ್ಟೆಯ ಬಿಳಿ ಭಾಗವು ಬಹಳಷ್ಟು ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಹೀಗಾಗಿ ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುವವರಿಗೆ ಇದು ತುಂಬಾ ಹಾನಿಕಾರವಾಗಬಹುದು. ವಾಸ್ತವವಾಗಿ ಮೂತ್ರಪಿಂಡದ ಸಮಸ್ಯೆಗಳಿರುವ ಜನ ಕಡಿಮೆ ಮಟ್ಟದ GFR ಅನ್ನು ಹೊಂದಿರುತ್ತಾರೆ. ಮೊಟ್ಟೆಯ ಬಿಳಿ ಭಾಗವು ದೇಹದಲ್ಲಿ GRF ಅಂಶವನ್ನ ಮತ್ತಷ್ಟು ಕಡಿಮೆ ಮಾಡುತ್ತದೆ. ಇದರಿಂದ ಕಿಡ್ನಿ ರೋಗಿಗಳಿಗೆ ಸಮಸ್ಯೆ ಹೆಚ್ಚಾಗಬಹುದು.
ನೋಡಿದ್ರ ಸ್ನೇಹಿತರೆ, ಮೊಟ್ಟೆ ತಿನ್ನುವುದರಿಂದ ಏನಾಗುತ್ತದೆ, ಮೊಟ್ಟೆ ತಿನ್ನಲಿಲ್ಲ ಅಂದ್ರೆ ಏನೆಲ್ಲ ಆಗುತ್ತದೆ. ಸ್ನೇಹಿತರೆ, ಏನೇ ತಿನ್ನಿ ಏನೇ ಮಾಡಿ ಎಲ್ಲವೂ ಮಿತವಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಆದರೆ ಇತ್ತೀಚೆಗೆ ಬರುವಂತಹ ಈ ಡೂಪ್ಲಿಕೇಟ್ ಮೊಟ್ಟೆಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಇಂತಹದೇ ಅಚ್ಚರಿಯ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನೀವೆಲ್ಲ ಆರೋಗ್ಯಕರವಾಗಿರಿ.